ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಕ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅ ವೀಕ್ ಇನ್ ಮೈ ಲೈಫ್, ಒಂದು ವಾರದಲ್ಲಿ ನನ್ನ ಲೈಫಲ್ಲಿ ಏನೆಲ್ಲ ಆಯಿತು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಲವಾರು ಬದಲಾವಣೆ ಆಗಿದೆ. ನಾವು ಶಿಫ್ಟಿಂಗ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೇನೆ 48 ದಿನ ಮಾಡಿರುವಂಥ ವ್ರತ ಮುಗೀತು ಇವತ್ತಿಗೆ. ಸೊ ಹಾಗಾಗಿ ಯಾವ್ಯಾವ ರೀತಿ ತಯಾರಿ ನಡೀತಾ ಇದೆ, ನಾವು ಏನ್ ಮಾಡ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಹೇಗೆ ಈ ತರದ ಒಂದು ಬದಲಾವಣೆ ಎಲ್ಲ ಸಡನ್ ಆಗಿ ಆಯಿತು, ಪ್ರತಿಯೊಂದನ್ನ ತಿಳಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಶಿವರಾತ್ರಿ ಈ ಒಂದು ವಿಶೇಷ ದಿನದಂದು ಹಲವಾರು ಯೂಟ್ಯೂಬರ್ಸ್ ಭಿನ್ನ ರೀತಿಯ ವಿಡಿಯೋಸ್ನ ಮಾಡಿದ್ದಾರೆ. ನಮ್ಮ ಮೈಸೂರಿನಲ್ಲಿ ಒಂದು ವಿಶೇಷವಾದ ರೀತಿಯಲ್ಲೇ ಶಿವಲಿಂಗ ದೇವರ ಮೂರ್ತಿಯನ್ನ ಮಾಡಿದ್ದಾರೆ. ಅದು ಹೇಗಿದೆ, ಯಾಕೆ ಇದು ಇಷ್ಟು ವಿಶೇಷವಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ವ್ಲಾಗ್ ಸ್ವಲ್ಪ ಆಬ್ರಪ್ಟಾಗೆ ಸ್ಟಾರ್ಟ್ ಆಯಿತು ಅಂತ ಅನ್ಕೋತೀನಿ ನಾನು. ಬಟ್ ವಿಷಯಕ್ಕೆ ಬರೋಣ. ಸೊ ನಾವು ಹೋಗಿರೋದು ಶಿವಲಿಂಗ ದೇವರ ಮೂರ್ತಿಯನ್ನು ನೋಡೋದಕ್ಕೆ. ಇದರ ಕಂಪ್ಲೀಟ್ ಲುಕ್ನ ತೋರಿಸ್ತಾ ಇದ್ದೀನಿ. ನಾನು ಹಾಕೊಂಡಿರೋ ಔಟ್ಫಿಟ್ ಬಂದ್ಬಿಟ್ಟು ಆನ್ಲೈನ್ ಅಲ್ಲ, ಸೊ ಹಾಗಾಗಿ ನೀವು ಲಿಂಕ್ ಕೇಳಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಕೊಡೋದಕ್ಕೆ. ಇದು ನೀರೂಸ್ ಅನ್ನೋ ಬ್ರ್ಯಾಂಡಿಂದ ನಾನು ಆಫ್ಲೈನ್ ತಗೊಂಡಿರೋದು ಯಾವಾಗ ಗೊತ್ತಾ, 1 ವರ್ಷ ಹಿಂದೆ ನನ್ನ ಮದುವೆ ಟೈಮಲ್ಲಿ. ಸೊ ಅವಾಗಿಂದ ಇವಾಗಕ್ಕೆ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ಟೈಟ್ ಆಗ್ತಾ ಇದೆ, ಬಟ್ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಐ ಲವ್ ದಿಸ್ ಔಟ್ಫಿಟ್. ಸೊ ಇದೇ ಔಟ್ಫಿಟ್ಟಲ್ಲಿ ಒಂದು ಫ್ಯೂಷನ್ ಅಟೈರಲ್ಲಿ ರೆಡಿ ಆಗಿದ್ದೀನಿ. ಸೊ ಲೆಟ್ಸ್ ಗೋ. ನೀವು ಈ ರೀತಿಯ ಒಂದು ಶಿವಲಿಂಗ ದೇವರ ಮೂರ್ತಿಯನ್ನು ನೋಡಿದ್ದೀರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಮೊದಲನೆಯ ಬಾರಿಗೆ ಇಷ್ಟು ಅದ್ಭುತವಾದಂಥ ಮೂರ್ತಿಯನ್ನು ನೋಡ್ತಾ ಇದ್ದೀನಿ. ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಅಲ್ಲಲ್ಲಿ ಅವರ ಗೈಡ್ಸ್ ಕೂಡ ಇದ್ದರು, ಅಂದರೆ ಜನರಿಗೆ ವಿಷಯ ತಿಳಿಸ್ತಾ ಇದ್ದರು, ಶಿವಲಿಂಗ ಸ್ಥಾಪನೆ ಬಗ್ಗೆ, ಮಹತ್ವದ ಬಗ್ಗೆ, ಇನ್ನು ಹಲವಾರು ಕಥೆಗಳ ಬಗ್ಗೆ. ಸೊ ಅಲ್ಲಲ್ಲಿ ಹಲವಾರು ಗೈಡ್ಸ್ ಇದ್ದರು. ಇದೀಗ ನೀವೇನು ನೋಡ್ತಾ ಇದ್ದೀರಾ, ಇದು ಶಿವಲಿಂಗ ಮೂರ್ತಿ. ಇದನ್ನೆಲ್ಲ ಮಾಡಿರೋದು ತೆಂಗಿನಕಾಯಿಯಿಂದ. ಇದರಲ್ಲಿ ಸುಮಾರು 7,000ದಿಂದ 8,000 ತೆಂಗಿನಕಾಯಿಗಳಿವೆ. ಎಷ್ಟು ಚೆನ್ನಾಗಿದೆಯಲ್ಲ. ಸ್ವಲ್ಪ ಕ್ಲೋಸಪ್ ಕೂಡ ತೆಗೆದಿದ್ದೀನಿ, ಸೊ ನಿಮಗೂ ಡೀಟೇಲ್ ಆಗಿ ಕಾಣಲಿ ಅಂತ. ಪರ್ಫೆಕ್ಟಾಗಿ ಮಾಡಿದ್ದಾರೆ. ಇದು ಮಾಡೋದಕ್ಕೆ ಎಷ್ಟು ಕಷ್ಟ ಆಗಿರ್ಬೋದು, ಎಷ್ಟು ದಿನ ಬೇಕಾಗಿರ್ಬೋದು. ಇದು ಫ್ರಂಟ್ ಸೈಡಿಂದ ಓವರಾಲ್ ಲುಕ್ ಈ ಥರ ಇದೆ. ತುಂಬ ಎತ್ತರವಾಗಿತ್ತು. ನಾನು ಮುಂಚೆನೇ ಹಾಕಬೇಕಾಗಿತ್ತು, ಬಟ್ ಸ್ವಲ್ಪ ತಡವಾಯಿತು. ಇನ್ನು ಡೇ 2 ನಾನು ಯೂಟ್ಯೂಬ್ಗೆ ಅಂತ ವಿಡಿಯೋ ಶೂಟಿಂಗ್ ಎಲ್ಲ ಮಾಡಿದೆ. ಶೂಟಿಂಗ್ ಆದಮೇಲೆ ಈ ಥರ ಇರುತ್ತೆ ನಮ್ಮ ಬೆಡ್ರೂಮ್, ಬಿಕಾಸ್ ಅಲ್ಲಿ ಇಲ್ಲಿ ಎಲ್ಲ ಬಟ್ಟೆಗಳು ಇರುತ್ತೆ. ಡೇ 3 ಏನು ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಏನಲ್ಲ, ನೀನೇನು ಮಾಡೋಕ್ಕೋದಿರ್ತೀಯಾ? ಅದೆಲ್ಲ ಈಗ ಬೇಡ. ಇನ್ನು ಯಾಕೆ ಈಗೆಲ್ಲನೂ ಬಿಟ್ಟು ಹಾಕ್ಬಿಡು. ಇನ್ನು ಅಲ್ಲಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ನೋಡ್ಕ. ಅವಾಗ ಎಲ್ಲ ಮಾಡೋಕ್ಕಾಗಲ್ಲ. ಏನು ಮಾಡಬಾರ್ದು? ಪ್ಯಾಕ್ ಮಾಡೋದು. ನಾನೇನು ಮಾಡ್ತಾ ಇದ್ದೀನಿ? ಏನು ಮಾಡ್ತಾ ಇದ್ದೀರ? ಏನು ತಲೆ ಚಾಚ್ಬಿಡ್ತೀನಿ ಹಂಗೆ. ತೆಗೆ. ನೋಡಿ, ಅಲ್ಲಿ ಇಟ್ಕೊಂಡಿದೀಯ, ಡ್ಯಾನ್ಸ್ ಮಾಡಕ್ಕೆ ಕೂತಿದೀಯಾ. ನಿನಗೆ ಬರಲಿ ಸದ್ದು ಎಲ್ಲ ಕಣ್ ಮಾಡು. ತಾತ ಹೇಳಿದ್ ಕೇಳಿಸ್ತಾ? ಅಲ್ಲಿ ಮೊಬೈಲ್ ಇಟ್ಕೊಂಡಿದ್ಯಾ, ಡ್ಯಾನ್ಸ್ ಮಾಡೋದಕ್ಕೆ ಕೂತಿದ್ಯಾ ಅಂತ. ಈ ಪ್ಯಾಕಿಂಗ್ ಮಧ್ಯೆ ಡ್ಯಾನ್ಸ್ ಮಾಡೋದಕ್ಕೆ ಟೈಮ್ ಇದೆಯಾ? ಸೊ ನಿಮಗೆ ನನ್ನ ಪ್ಯಾಕಿಂಗ್ ಜರ್ನಿ ತೋರಿಸೋಣ ಅಂತ. ಮನೆ ಶಿಫ್ಟ್ ಮಾಡುವಂಥ ಒಂದು ದೊಡ್ಡ ಕೆಲಸದ ನೋವು ನನಗೆ ಗೊತ್ತು, ಬಟ್ ಕಾರಣಾಂತರಗಳಿಂದಾಗಿ ನಾವು ಶಿಫ್ಟ್ ಮಾಡಲೇಬೇಕಾಗುತ್ತೆ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಸದ್ಯಕ್ಕೆ ಹೇಳ್ತೀನಿ. ಬಟ್ ನನಗೆ ಇಲ್ಲಿ ಸಿಕ್ಕಿದ್ದು, ನಾನು ಕೆಲಸ ಮಾಡ್ತಾ ಇದ್ನಲ್ಲ ಅವಾಗ ನೋಟ್ಬುಕ್ಸ್ ಇಟ್ಕೋತಾ ಇದ್ದೆ. ಅದರಲ್ಲಿ ಅಯ್ಯೋ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೆ. ನಾನು ಆ್ಯಕ್ಚುಲಿ ಕಷ್ಟಪಟ್ಟು ಯಾವುದೋ ಒಂದು ಟೇಬಲ್ ಮೇಲೆ ರೆಕಾರ್ಡ್ ಮಾಡ್ತಾ ಇದ್ರೆ ಆ ಟೇಬಲ್ ಹೇಳ್ಕೊಂಡು ತಾತ ಅವ್ರಿಗೆ ಗೊತ್ತಿರಲಿಲ್ಲ, ನಗ್ತಾ ಇದ್ದಾರೆ. ಆಮೇಲೆ ಆಚೆ ಕಡೆ ಇಟ್ಕೊಂಡು ರೆಕಾರ್ಡ್ ಮಾಡುವಂತ. ಎನಿವೇಸ್, ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನನ್ನ ನೋಟ್ಬುಕ್ಸ್. ನನಗೆ ತುಂಬ ನೆನಪುಗಳು ಇದೆ ಈ ನೋಟ್ಬುಕ್ಸ್ ಜೊತೆಗೆ.
ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ಲ ಬೆಂಗಳೂರಲ್ಲಿ 2 ವರ್ಷ, ಆವಾಗ ನೋಟ್ಬುಕ್ಸ್ ಇವೆಲ್ಲ ಏನು ಮಾಡೋದಕ್ಕೆ ಇಟ್ಟಿದ್ದೀನಿ ಗೊತ್ತಿಲ್ಲ. ವೀಕ್ಲಿ ಮೀಟಿಂಗ್ಸ್ ಇರುತ್ತೆ ಕ್ಲೈಂಟ್ ಜೊತೆಗೆ, ಅಥವಾ ಇನ್ನೇನೋ ಇಂಪಾರ್ಟೆಂಟ್ ಬರೆದಿರ್ತೀವಿ, ಅದನ್ನೆಲ್ಲ ಬರೆದಿರುವಂಥ ನೋಟ್ಬುಕ್ಸ್. ನಮ್ಮ ಮದುವೆ ಇನ್ವಿಟೇಷನ್ ಇದು ನಮ್ಮ ದೀಪು ಅವ್ರ ಕಡೆದು ಇನ್ವಿಟೇಷನ್ ಈ ಥರ ಇತ್ತು. ನನಗೆ ಈ ಕಲರ್ ತುಂಬಾ ಇಷ್ಟ. ಒಂದು ಇನ್ವಿಟೇಷನ್ ನಮ್ಮ ರಿಸೆಪ್ಷನ್ದು, ಬ್ಯಾಂಗ್ಳೂರ್ ರಿಸೆಪ್ಷನ್ದು ಈ ಥರ ಇದೆ. ಕಾಪಿನ ಇಟ್ಕೊಂಡಿದ್ದೀವಿ, ಬೇಕಲ್ವಾ ಯಾವಾಗಲೂ ನಮ್ಮ ಜೊತೆಗೆ. ಸೊ ವೆರಿ ಇಂಪಾರ್ಟೆಂಟ್ ಡೇ ಆಫ್ ಪ್ಯಾಕಿಂಗ್ ಇದು, ಬಿಕಾಸ್ ನನ್ನ ಹಸ್ಬೆಂಡ್ ಫಿಲ್ಟರ್ ಮಾಡ್ತಾ ಇದ್ದಾರೆ. ಅವರು ಯಾವ ಡಾಕ್ಯುಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಅವ್ರ ಜೊತೆ ತಗೊಂಡು ಹೋಗೋದಕ್ಕೆ, ಹಾಗೆಯೇ ಯಾವುದನ್ನು ನಾವಿಲ್ಲೇ ಬಿಟ್ಟು ಹೋಗ್ಬೋದು ಅಂತ. ಹೀಗೆ ಹೇಳ್ತಾ ಇರಬೇಕಾದ್ರೆ ನಿಮ್ಗೊಂದು ಕ್ಲೂ ಬಂದಿರುತ್ತೆ, ನಾವು 2 ಡಿಫ್ರೆಂಟ್ ಪ್ಲೇಸಸ್ಗೆ ಹೋಗ್ತಾ ಇದ್ದೀವಿ ಅಂತ. ಗೆಸ್ ಮಾಡಿ ನಮ್ಮ ಫ್ಯೂಚರ್ ಡೆಸ್ಟಿನೇಷನ್ ಎಲ್ಲಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಪ್ಯಾಕಿಂಗ್ ಶುರು ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ ಐಟಮ್ಸ್ ಏನೇನಿದೆ ಅದನ್ನು ಪ್ಯಾಕ್ ಮಾಡಿ ಮುಗಿಸಿದ್ವಿ ಇಬ್ಬರೂ ಸೇರಿ. ಸೊ ಇವ್ರದ್ದು ಒಂದಿನದಲ್ಲೇ ನಾವು ಕಂಪ್ಲೀಟ್ ಫಿನಿಶ್ ಮಾಡಿದ್ವಿ. ಇವ್ರ ಹತ್ರ ಹೇಳಬೇಕು ಅಂದರೆ ಒಂದು ದೊಡ್ಡ ಕಬೋರ್ಡ್ ಸ್ಪೇಸಲ್ಲಿ ಫುಲ್ ಬುಕ್ಸ್ ಇತ್ತು, MBBS ಟೈಮಿಂದ. ಆಮೇಲೆ ಅವರು ಜನರಲ್ ನಾಲೆಜ್ ಪುಸ್ತಕ, ಸ್ಟೋರಿ ಬುಕ್ಸ್ ಎಲ್ಲ. ನಾವು ಬೆಂಗಳೂರಿಂದ ಇಲ್ಲಿ ಶಿಫ್ಟ್ ಆಗಬೇಕಾದ್ರೆ ನಾನು 3/4 ಬಸ್ಸಿಷ್ಟು ಕ್ಲಿಯರ್ ಮಾಡ್ತಿದ್ದೀವಿ. ಬೇಕಾ ತಗೋಬನ್ನಿ, ಓದ್ತೀರಾ ತಗೋಬನ್ನಿ, ಇಲ್ಲ ಅಂದ್ರೆ ಡಿಸ್ಕಾರ್ಡ್ ಅಂತಲ್ವಾ. ಅದನ್ನ ಮಾರಿದೀವಿ ಕೂಡ, ಯಾರಿಗೋ ಯೂಸ್ ಆಗುತ್ತೆ ಅಂತ. ಇವಾಗ 1/4 ಬಸ್ಸಿ ಬುಕ್ಸ್ ಇದೆ, ಅದ್ರಲ್ಲಿ ಇವಾಗ ಫಿಲ್ಟರ್ ಮಾಡ್ತಾ ಇದೀವಿ. ಯಾವ್ದು ಇಲ್ಲ, 10% ಇಲ್ಲ, ಅದ್ರ ಮೂಟೆ ಇತ್ತು, 10 ಮೂಟೆ ಇತ್ತು ದೊಡ್ಡ ದೊಡ್ಡ. ಅದೇ 10 ಮೂಟೆ ಎತ್ತಕ್ಕೆ ಆಗ್ತಾ ಇರ್ಲಿಲ್ಲ, ಅಷ್ಟು ಮೂಟೆ ಇತ್ತು ದೊಡ್ಡ ದೊಡ್ಡದು. ಇಲ್ಲಿ ಒಂದು 1% ಇದೆಯಾ, ಅದೇ 1 or 2% ಇದೆ ಅಷ್ಟೇ. ಸೊ ಅದ್ರಲ್ಲಿ ಫಿಲ್ಟರ್. ನನಗಂತೂ ಆ ಬುಕ್ಸ್ ಕೊಡಕ್ಕೆ ಇಷ್ಟನೇ ಇರಲಿಲ್ಲ, ಯಾಕಂದ್ರೆ ಲೈಫ್ ಎಲ್ಲ ಓದಿದ್ನಲ್ಲ ಅದೆಲ್ಲ. ಸೊ ಅದು ನಂಗೆ ಯಾವತ್ತೂ ಇದು ಮೋಸ್ಟ್ ಇಂಪಾರ್ಟೆಂಟ್ ಬುಕ್, DM ನ್ಯೂರಾಲಜಿ. ಇದಂತೂ DM ನ್ಯೂರಾಲಜಿ ಓದ್ಬೇಕಾದ್ರೆ ಇದು ಓದಿನೇ DM ನ್ಯೂರಾಲಜಿ ಮಾಡಿರೋದು. ಇದು ಮತ್ತೆ ಇನ್ನೊಂದು ಅದೇ ತರ ಎತ್ತಕ್ಕಾಗಲ್ಲ, ಅಷ್ಟು ಭಾರ ಇದೆ. ನೀವು ಇದೆಲ್ಲ ಓದಿದ್ದೀರಾ ಇಷ್ಟು ಪೇಜಸ್? ಮೆಜಾರಿಟಿ ಓದಿನಿ, ಒಂದು 90%, ಒಂದು 10% ಓದಿಲ್ಲ. ನಾನು ಸ್ಕೂಲಲ್ಲೇ ಅರ್ಧ ಓದ್ತಾ ಇದ್ದೀನಿ. ನಂದು DM ನ್ಯೂರಾಲಜಿಸ್ಟ್ ಆಗೋಕ್ಕೆ ಮೇನ್ ಬುಕ್ ಅಂದ್ರೆ ಇದು, ಮತ್ತೆ ಇನ್ನೊಂದಿದೆ ಇದೇ ಥರದ್ದು. ಇದು ಪಾರ್ಟ್ 1 ಪಾರ್ಟ್ 2 ಬ್ರಾಡ್ಲೀಸ್. ಈ ಬುಕ್ಕಿಗೆ 25,000 rupees. ಇದರಲ್ಲಿ ಇವ್ರ ಫೋಟೋ ಬಂದಿತ್ತು ನ್ಯೂಸ್ ಪೇಪರ್ ಅಲ್ಲಿ ಅಂತ ಇಟ್ಟಿದ್ದೀವಿ. ಮೈ ಹಸ್ಬೆಂಡ್ಸ್ ಫೋಟೋ ಇದೆ ಇಲ್ಲಿ. ಇದಿಷ್ಟು ಬೇಡ ಅಂತ ಇಟ್ಟಿರುವಂಥ ಬುಕ್ಸ್, ಇದಿಷ್ಟು ಅವ್ರಿಗೆ ಬೇಕು ಅಂತ ಇಟ್ಟಿರುವಂಥ ಬುಕ್ಸ್. ನನಗೆ ಐಪಾಕದವರು ಕೆಲವೊಂದು ಫುಡ್ ಮೆಟೀರಿಯಲ್ಸ್ನ ಕಳಿಸಿದ್ದಾರೆ. ಇದು ರೆಡಿ ಮಿಕ್ಸ್ ರೊಟ್ಟಿ, ಹಾಗೆಯೇ ಇದು ಬಾಸುಂಡಿ ಅನ್ನೋ ಸ್ವೀಟ್ ಅಂತೆ. ನನಗೆ ಗೊತ್ತಿಲ್ಲ, ಇಲ್ಲಿ ತನಕ ತಿಂದು ಏನು ಅಂತ ನೋಡಬೇಕು. ಹಾಗೆಯೇ ಇದು ರೆಡಿ ಚಟ್ನಿ. ಅವರ ವೆಬ್ಸೈಟಲ್ಲಿ ತುಂಬ ಐಟಮ್ಸ್ ಇದೆ, ಅದರಲ್ಲಿ ನನಗೆ ಯಾವ್ದು ಇಷ್ಟ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಐ ಚೂಸ್ ಅಕ್ಕಿ ರೊಟ್ಟಿ. ಆಮೇಲೆ ಇದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಚಟ್ನಿ ಅಂತ, ರೆಡಿ ಚಟ್ನಿ ಪೌಡರ್. ಅದ್ರ ಜೊತೆಗೆ ಒಂದು ಸ್ವೀಟ್ ಡಿಶ್. ಇದು ಪೇಡ್ ಕೊಲ್ಯಾಬ್ರೇಷನ್ ಅಲ್ಲ, ಸೊ ಹಾಗಾಗಿ ಯಾವುದೇ ರೀತಿ ಕೊಲ್ಯಾಬ್ರೇಷನ್ ಇರಲಿ, ನಾನು ನನ್ನ ಆನೆಸ್ಟ್ ಒಪಿನಿಯನ್ನೇ ತಿಳಿಸ್ತೀನಿ. ಸೊ ನೋಡೋಣ, ಟ್ರೈ ಮಾಡೋಣ. ಒಂದು ಫೀಮೇಲ್ ಆಂಟರ್ಪ್ರಿನರ್ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಐ ಸೆಟ್ ಶ್ಯೂರ್ ನಿಮ್ಮ ಪ್ರಾಡಕ್ಟ್ನ ಟ್ರೈ ಮಾಡ್ತೀನಿ. ಇಷ್ಟ ಆದರೆ ಯೂಟ್ಯೂಬಲ್ಲಿ ಹೇಳ್ತೀನಿ, ಆ್ಯಂಡ್ ಮತ್ತಷ್ಟು ಜನ ಬಂದು ನಿಮಗೆ ಸಪೋರ್ಟ್ ಮಾಡಲಿ ಅನ್ನೋದು. ಸೊ ನನ್ನ ರಿವ್ಯೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನ್ನ ಜೊತೆ ನನ್ನ ಕುಕ್ ಕೂಡ ಇದ್ದಾರೆ ಇವತ್ತು. ಸೊ ನಮ್ಮ ಮನೆ ಕುಕ್ ಇವರು. ಸೊ ಇವರು ನನಗೆ ಹೆಲ್ಪ್ ಮಾಡ್ತಾರೆ ಇದನ್ನೆಲ್ಲ ಮಾಡೋದಕ್ಕೆ. ರೆಡಿನಾ? ಮಾಡೋಣ ಇವಾಗ. ಸೊ ಕ್ಯೂಟ್. ಇದು ರೆಡಿ ಅಕ್ಕಿ ಹಿಟ್ಟು ಆಗಿರೋದ್ರಿಂದ ಅದರಲ್ಲಿ ಎಲ್ಲ ಮಿಕ್ಸ್ ಇದೆ. ಕ್ಯಾರೆಟ್ ಆಗಿರ್ಬೋದು, ಇನ್ನೇನೇನೋ ತರಕಾರಿ ಸ್ವಲ್ಪ ಮಿಕ್ಸ್ ಇದೆ, ನೀವು ನೋಡ್ತಾ ಇದ್ದೀರಲ್ಲ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಬೇಕು. ಮಾಮೂಲಿ ರೊಟ್ಟಿನ ಹೆಂಗೆ ಕಲಿಸ್ತೀವಿ ಹಾಗೆ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ಅಕ್ಕಿ ರೊಟ್ಟಿ ಇಷ್ಟನಾ ಇಲ್ವಾ ಅಂತ. ನನಗೆ ಮದುವೆ ಆದಮೇಲೆ ಅಭ್ಯಾಸ ಆಗಿದ್ದು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿದು, ಆದರೆ ನನಗೆ ತುಂಬಾ ಇಷ್ಟ. ರೆಡಿ ಇರೋದ್ರಿಂದ ಇದನ್ನು ಮಿಕ್ಸ್ ಮಾಡಿಬಿಟ್ಟು ತಟ್ಟೋದು ಮಾತ್ರ ವೆರಿ ಈಸಿ. ಐಪಾಕ ಅವರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ತಪ್ಪದೆ ಒಂದು ಸತಿ ಚೆಕ್ ಮಾಡಿ. ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಸೈಡಿಗೆ ಟರ್ನ್ ಮಾಡ್ತೀನಿ. ಈ ಐಪಾಕದ ಬಾಸುಂಡಿ ಮಿಕ್ಸ್ನ 3 ಸ್ಪೂನ್ ಅವ್ರ ಹಾಲಿಗೆ ಹಾಕಿದ್ದಾರೆ. ಸೊ ಅದನ್ನು ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ತಾರೆ. ಇದನ್ನು ಚೆನ್ನಾಗಿ 3 to 5 minutes ಈ ಥರ ಮಿಕ್ಸ್ ಮಾಡಿದ್ಮೇಲೆ, ಬಿಸಿ ಎಲ್ಲ ತಣ್ಣಗಾದ್ಮೇಲೆ ಇದನ್ನು ಫ್ರಿಜ್ಜಿಗೆ ಇಡಬೇಕು.
ಬಾಸುಂಡಿ ರೆಡಿ. ಇದು ಹೇಗೆ ಅಂದರೆ ಹಾಲಿಗೆ ಈ ಪೌಡರ್ನ ಹಾಕಿದ್ರೆ ಮಿಕ್ಸ್ ಮಾಡ್ತಾ ಮಾಡ್ತಾ ದಪ್ಪ ಆಗುತ್ತೆ. ಸೊ ಇದನ್ನು ಫ್ರಿಜ್ಜಿಗೆ ಇಡಬೇಕು. ಐಪಾಕ ಅವರ ಚಟ್ನಿ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಅವರ ರೆಡಿ ಮಿಕ್ಸ್ ಮಸಾಲೆಯಿಂದ ಅಕ್ಕಿ ರೊಟ್ಟಿ ಇಲ್ಲಿದೆ. ಇದರಲ್ಲೆಲ್ಲ ಮಿಕ್ಸ್ ಇರೋದ್ರಿಂದ ಸ್ವಲ್ಪ ಮಬ್ಬಿರುತ್ತೆ ಕಲರ್, ಬಟ್ ಫ್ರೈ ಮಾಡಿ ಎಲ್ಲ ಮಿಕ್ಸ್ ಮಾಡಿದ್ದಾರೆ ಅನಿಸುತ್ತೆ. ಈರುಳ್ಳಿ ಆಗಿರ್ಬೋದು ಎಲ್ಲದು ಅವಾಗ ಚೆನ್ನಾಗಿರುತ್ತಲ್ಲ, ಅದಕ್ಕೆ ಸ್ಮೆಲ್ ಅಂತೂ ಚೆನ್ನಾಗಿ ಬರ್ತಾ ಇದೆ ನನಗೆ. ಸ್ಪೈಸಿನೂ ಇದೆ. ಇದು ರೊಟ್ಟಿನಲ್ಲೂ ಮೆಣಸಿನ್ಕಾಯಿ ಹಾಕಿದಾರಲ್ಲ, ಸೊ ಅದೂ ಸ್ವಲ್ಪ ಲೈಟಾಗಿ ಸ್ಪೈಸಿ ಇದೆ. ನನಗೆ ಇಷ್ಟ ಆಗ್ತದೆ. ನನಗೆ ಈ ಥರ ಮಸಾಲೆ ರೊಟ್ಟಿ ಅಂದರೆ ಇಲ್ಲ ಅಂದ್ರೂ ಇಷ್ಟ. ನಮ್ಮ ಆಶಾವ್ರು ಮಾಡಿಕೊಡ್ತಾ ಇರ್ತಾರೆ ಈ ಥರದ ಮಸಾಲೆ ರೊಟ್ಟಿ. ಈ ಥರ ರೆಡಿ ಸಿಕ್ಕಿದಾಗ, ಫಾರ್ ಎಕ್ಸಾಂಪಲ್ ನನಗೆ ರೊಟ್ಟಿ ತಟ್ಟೋದಕ್ಕೆ ಬರಲ್ಲ ಅಂಥವ್ರಿಗೆ ಅಥವಾ ಕಲ್ಸೋದಕ್ಕೆ ಬರಲ್ಲ, ಸೊ ಅಂಥವ್ರಿಗೆ ಇದು ವೆರಿ ಈಸಿ ಅಂತಲೇ ಹೇಳ್ಬೋದು. ಎಲ್ಲ ರೆಡಿ ಇರುತ್ತೆ, ತರಕಾರಿ ಎಲ್ಲ ಹೆಚ್ಚೋದು ಬೇಕಾಗಿಲ್ಲ. ಸುಮ್ಮನೆ ತಟ್ಬಿಟ್ಟು ಫ್ರೈ ಮಾಡಿಬಿಟ್ಟು ತಿನ್ನೋದು. ಆ್ಯಂಡ್ ತೆಳ್ಳಗೆ ಮಾಡಿರೋದ್ರಿಂದ ಕ್ರಿಸ್ಪಿನೂ ಇದೆ. ನೀವು ನೋಡ್ತಾ ಇರೋದು ಡೇ 3 ಆಫ್ ಪ್ಯಾಕಿಂಗ್. ಈ ದಿನ ನಾನು ನನ್ನ ಬಟ್ಟೆ ಆಗಿರ್ಬೋದು, ಜ್ಯುವೆಲ್ರೀಸ್ ಆಗಿರ್ಬೋದು ಎಲ್ಲಾನ ಪ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ತುಂಬ ಹೊತ್ತು ಬೇಕಾಯಿತು ಪ್ಯಾಕ್ ಮಾಡೋದಕ್ಕೆ. ಮಾತ್ರ ಸುಲಭ ಇರಲಿಲ್ಲ. ನಮ್ಮ ಹತ್ರ ಯಾವ್ಯಾವ ಟ್ರಾಲಿ ಬ್ಯಾಗ್ಸ್ ಇತ್ತು, ಯಾವ್ಯಾವ ಟ್ರಾವೆಲ್ ಬ್ಯಾಗ್ಸ್ ಇತ್ತು, ಪ್ರತಿಯೊಂದರಲ್ಲಿ ಡೆಲಿಕೇಟ್ ಐಟಮ್ಸ್, ಪರ್ಸ್ನಲ್ ಐಟಮ್ಸ್ನೆಲ್ಲ ಹಾಕಿ ಪ್ಯಾಕ್ ಮಾಡ್ತಾಯಿದ್ದೆ. ನನಗೆ ಹೆಲ್ಪ್ ಮಾಡೋದಕ್ಕೆ ಬಂದಿರೋದು ನನ್ನ ತಾತ ಅವರು. ಸೊ ಥ್ರೂ ಔಟ್ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಆಸ್ಪತ್ರೆ ಇಲ್ಲೇ ಐತಿ. ಆಸ್ಪತ್ರೆ ಇಲ್ಲೇ ಐತಿ. ಅಲ್ಲಿ ಸಾಕಾಯ್ತು ಬಿಡು. ಬ್ಯಾಗು ಅದು ಎಲ್ಲಿ ತುಂಬ್ತೀಯ? ಮುಚ್ಚಿ. ಆ ಶೆಲ್ಫ್ ಏನು ನೋಡ್ತಾ ಇದ್ದೀರಾ, ಅಲ್ಲಿ ಫುಲ್ ಮೆಡಿಸಿನ್ಸ್ ಆ್ಯಂಡ್ ಸ್ಕಿನ್ ಕೇರ್ನೆಲ್ಲ ಇಡ್ತೀವಿ ನಾವು. ಸೊ ಹಾಗಾಗಿ ಅದನ್ನು ಪ್ಯಾಕ್ ಮಾಡ್ತಾ ಇದೆ. ತಾತಂಗಂತೂ ನೋಡಿಬಿಟ್ಟು ಫುಲ್ ಶಾಕ್, ಇಷ್ಟೊಂದು ಮೆಡಿಸಿನ್ಸ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಇದೆಯಾ ಅಂತ. ಎಷ್ಟು ಬ್ಯಾಗ್ ತುಂಬಿಸಿದ್ರು ಇನ್ನೂ ಅಲ್ಲಿ ನೋಡಿ ಎಷ್ಟಿದೆ ಕಬರ್ಡಲ್ಲಿ ಐಟಮ್ಸ್, ಅದನ್ನೆಲ್ಲ ಇಡಬೇಕು. ಬಟ್ ಬ್ರೇಕ್ ತಗೊಳ್ಳೋ ಅಂಥ ಟೈಮ್. ಸೊ ಬಾಸುಂಡಿ ರೆಡಿ ಆಗಿದೆ ಈಗ. ಅದನ್ನು 2 hours ಮಿನಿಮಮ್ ಫ್ರಿಜ್ಜಲ್ಲಿ ಇಡಬೇಕು, ಆವಾಗ ಚೆನ್ನಾಗಿರುತ್ತೆ ಅಂತ ತಿನ್ನೋದಕ್ಕೆ. ಸೊ ನಾನು ಸ್ವಲ್ಪ ಬಾಸುಂಡಿನ ಇಲ್ಲಿ ಹಾಕ್ಕೊಂಡಿದ್ದೀನಿ ಈ ಬೌಲಲ್ಲಿ. ಟೇಸ್ಟ್ ಮಾಡೋಣ. ಬಾಸುಂಡಿ ಸ್ವೀಟ್ ಜನರಲಿ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಮಾಡ್ತಾರೆ. ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಒಂಥರ ಡಿಫ್ರೆಂಟ್ ಆಗಿತ್ತು, ಬಟ್ ಚೆನ್ನಾಗೂ ಇತ್ತು. ಶಿಫ್ಟಿಂಗ್ ಟೈಮಲ್ಲಿ ಗ್ಯಾಸ್ನ ಅಂದರೆ ಸಿಲಿಂಡರ್ನ ಸರೆಂಡರ್ ಮಾಡಬೇಕಲ್ವ, ಅದಕ್ಕೆ ಇದು ಉಪಯೋಗಿಸ್ತಾ ಇದ್ದೀವಿ ಸದ್ಯಕ್ಕೆ. ಓವರಾಲ್ ರಿವ್ಯೂ ಹೇಳಬೇಕು ಅಂದರೆ ಅಕ್ಕಿ ರೊಟ್ಟಿ ಆ್ಯಂಡ್ ಚಟ್ನಿ ಎರಡೂ ಖಾರ ಇದೆ. ಸೊ ಖಾರ ಇಷ್ಟಪಡೋರು ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡ್ಬೋದು ಇದನ್ನು. ಹೊಸ ಬಿಸ್ನೆಸ್ ವುಮೆನ್ಗೆ ಸಪೋರ್ಟ್ ಮಾಡಿ. ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಇದು ಪೇಯ್ಡ್ ಪ್ರಮೋಷನ್ ಅಲ್ಲ. ಈ ಥರ ಹೊಸ ಬಿಸ್ನೆಸ್ ಯಾರಾದರೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನನ್ನ ಕೈಯಲ್ಲಿ ಆದಷ್ಟು ಸಹಾಯವನ್ನು ನಾನು ಮಾಡ್ತೀನಿ. ಹಾಗೆಯೇ ಇದಕ್ಕೆ ನಾನು ಬಾದಾಮ್ ಹಾಕಿದ್ದೀನಿ ಮೇಲ್ಗಡೆ. ಅದು ಬಾದಾಮ್ ಮಧ್ಯೆ ಮಧ್ಯೆ ಸಿಗೋದ್ರಿಂದ ರುಚಿ ಒಂಥರ ಚೆನ್ನಾಗಿದೆ. ನಮಗೆ ಸ್ವಲ್ಪ ಸ್ವೀಟ್ ಅಂದರೆ ಸಿಹಿ ಇರಬೇಕು ಜಾಸ್ತಿ, ಅದಕ್ಕೆ ನಾನು ಎಕ್ಸ್ಟ್ರಾ ಶುಗರ್ ಹಾಕದೆ ಮಾಡಬೇಕಾದ್ರೆ. ನಿಮಗೆ ಬೇಕು ಅಂದರೆ ನೀವು ಹಾಕ್ಬೋದು. ಸೊ ಐಪಾಕ ಅವ್ರಿಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಗ್ರೋ ಆಗಲಿ ಅಂತ ಆಶಿಸ್ತೀನಿ. ಚಿಕನ್ ಪೆಪ್ಪರ್ ಇಲ್ಲಿದೆ, ನಮ್ಮ ಕುಕ್ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ಕ್ಲೋಸ್ ಅಪ್ ಲುಕ್ ತೋರಿಸ್ತೀನಿ ಚಿಕನ್ ಪೆಪ್ಪರ್ದು. ಹಾಗೆ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಇದನ್ನು. ಇಲ್ಲಿರೋದು ಹೈದರಾಬಾದಿ ದಮ್ ಬಿರಿಯಾನಿ. ಅದಕ್ಕೆ ಈ ಥರದ ಹೆವಿ ಪ್ಯಾನ್ ಇಟ್ಬಿಟ್ಟು ಬಿಸಿ ಮಾಡಬೇಕಲ್ಲ, ಆ ಥರ ಬಿಸಿ ಮಾಡಿದ್ದಾರೆ. ಸ್ಮೆಲ್ ಸ್ಮೆಲ್ ಸೋ ಗುಡ್, ಸಖತ್ತಾಗಿದೆ ಸ್ಮೆಲ್. ಆಹಾ, ಇದನ್ನು ಇವಾಗ ತಿಂದು ನೋಡಬೇಕು ಹೆಂಗಿದೆ ಏನು ಅಂತ.
ಈಗ ಸಾಕು ಬಿಸಿ ಮಾಡಿದ್ದು. ಇದು ಮಟನ್ ಗ್ರೇವಿ. ವಾವ್, ಎಷ್ಟು ಚೆನ್ನಾಗಿದೆಯಲ್ಲ. ನನಗಂತೂ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಸೈಡಿಗೆ ಪೆಪ್ಪರ್. ನೋಡ್ತಾ ಇದ್ರೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಬಟ್ ನನಗೆ ಗೊತ್ತಿದೆ ತುಂಬ ದಿನ ಆಗಿರೋದ್ರಿಂದ ತಿನ್ನೋದಕ್ಕೆ ಆಗಲ್ಲ ಅಂತ. ಅಷ್ಟು ಖುಷಿಯಾಗಿ, ಬಿಕಾಸ್ 48 ಡೇಸ್ ಗ್ಯಾಪ್ ಇತ್ತಲ್ಲ. ರೈಸ್ ಮಾತ್ರ ತುಂಬಾ ಬಿಡಿ ಬಿಡಿ ಆಗಿದೆ. I missed you so much. ನನ್ನ ಹಸ್ಬೆಂಡ್ ನನ್ನ ವೀಡಿಯೋ ಶೂಟ್ ಮಾಡ್ತಾ ಇದ್ರಲ್ಲ, ಇವಾಗ ಅವ್ರು ಬಂದು ತಿಂತಾ ಇದ್ದಾರೆ. ಸೊ ವಿತೌಟ್ ಲೈಟಾಗಿ ಕ್ಯಾಂಡಲ್ ಹಚ್ಚಿ ಕ್ಯಾಂಡಲ್ ಫ್ರೇಗ್ರೆನ್ಸ್ ಸ್ಮೆಲ್ ತಗೊಳ್ತಾ ತಿನ್ನೋಣ ಅಂತ. ಹೇಗಿದೆ? ಸೂಪರ್. ಯಾವ್ದು ತುಂಬಾ ಇಷ್ಟ ಆಯಿತು? ನಿಮಗೆ ಮಟನ್ ತುಂಬಾ ಇಷ್ಟ ಆಯಿತು. ನನಗೂ ಮಟನ್ ಫಸ್ಟ್ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ. ಆಮೇಲೆ ಪೆಪ್ಪರ್ ಚಿಕನ್. ಬಿರಿಯಾನಿ ಚೆನ್ನಾಗಿದೆ. ಅದೇ ಬಟ್ ನನ್ನ ಮಟನ್ ಎಲ್ಲರಿಗಿಂತ ಚೆನ್ನಾಗಿದೆ. ಅದೇ. ಹೇಗೆ ಅನಿಸ್ತಾ ಇದೆ 48 ಡೇಸ್ ಆಮೇಲೆ ತಿನ್ನೋದಕ್ಕೆ? ಚೆನ್ನಾಗಿದೆ. ಸಂಜೆಗೆ ಫಿಶ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫಿಶ್ ಮಸಾಲ ಫ್ರೈ ಇಷ್ಟನಾ? ಬಿರಿಯಾನಿಗೆ ಲೈಫಲ್ಲಿ ನೀನು ಫಸ್ಟ್ ಟೈಮ್ ಅಲ್ಲ ಬೇಬಿ 48 ಡೇಸ್ ನಾನ್ ವೆಜ್ ತಿಂದಲ್ಲ ಇರೋದು. 48 ಡೇಸ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್. ನೀವು? ನಾನು 4th ಇಂದ 12th ವರೆಗೂ ತಿಂದಿಲ್ಲ. ಬಟ್ ನಿಮ್ಗೆ ಅದು ಕಂಟ್ರೋಲ್ ಮಾಡೋಕ್ಕಾಯ್ತಾ ಬೇರೆಯವ್ರು ತಿನ್ಬೇಕಾದ್ರೆ? ಫಸ್ಟೆಲ್ಲ ಏನು ಪ್ರಾಬ್ಲಮ್ ಇರಲಿಲ್ಲ. ನಾನು ಪಪ್ಪ ಮಮ್ಮಿ ಜೊತೆ ಇದ್ದನಲ್ಲ 10th ವರೆಗೆ, ಯಾವತ್ತೂ ಮನೇಲಿ ಮಾಡ್ತಾನೆ ಇರಲಿಲ್ಲ. ನಾನೆಲ್ಲೂ ಹೊರಗಡೆ ಹೋಗ್ತಾನೆ ಇರಲಿಲ್ಲ. ಬಟ್ 11th 12th ಮಾಮ ಅವ್ರ ಮನೆಗೆ ಹೋದ್ನಲ್ಲ, ಅವ್ರು ಮಾಡ್ತಿದ್ರ ಫುಲ್ಲು ಸ್ಮೆಲ್ ಬರ್ತಾ ಇತ್ತಲ್ಲ ಮಟನ್ ಬೇಯಿಸ್ಬೇಕಾದ್ರೆ. ಅವಾಗ ಫುಲ್ ಆಸೆ ಆಗ್ತಾ ಇತ್ತು, ಬಾಯಲ್ಲೆಲ್ಲ ನೀರು ಬಂದಿರ್ತಿತ್ತು. ಬಟ್ ಏನು ಬಟ್ ಅವಾಗ ನಾನು ಇವರು ಅಷ್ಟೊಂದು ವರ್ಷ ಬಿಟ್ಟಿದ್ದಾರೆ. ನನಗಂತೂ ಇಂಪಾಸಿಬಲ್. ಈ 48 ಡೇಸ್ ಬಿಟ್ಟಿದ್ದೀನಿ. ಬಟ್ ಅವಾಗೇನು ಅನಿಸ್ಲಿಲ್ಲ ಅಷ್ಟೊಂದು ಡಿಫ್ರೆನ್ಸ್, ಬಿಕಾಸ್ ಯಾರು ಇಲ್ಲಿ ನಾನ್ ವೆಜ್ ತಿನ್ನೋರು ಇಲ್ಲ ಅಲ್ವಾ. ನಿಮ್ಮೆಲ್ಲರಿಗೂ ಬೋನ್ಲೆಸ್ ಇಷ್ಟನಾ ಬೋನ್ ಇಷ್ಟನಾ? ನನಗೆ ವಿತ್ ಬೋನ್. ಆ ಬೋನ್ನ ಕಚ್ಚ ಅಂತ ಕಚ್ಚೋದಕ್ಕೆ. ನಿಮಗೆ? ಚಿಕನ್ ಎಸ್ಪೆಷಲಿ ವಿತ್ ಬೋನ್. ಮಟನ್ ಆದರೆ ಬೋನ್ಲೆಸ್ ಇಷ್ಟ. ಯಾಕಂದರೆ ಮಟನ್ ಬೋನ್ ಕಚ್ಚಕ್ಕಾಗಲ್ಲ, ಗಟ್ಟಿ ಇರುತ್ತೆ. ಓಕೆ, ನಾವಿಬ್ಬರು ಫುಡ್ನ ಎಂಜಾಯ್ ಮಾಡ್ತೀವಿ. ಸಿ ಯು ಲೇಟರ್. ನಾನು ಸ್ಟ್ರಿಕ್ಟಾಗಿ 1 ಮಂತಿಂದ ಡಯಟಲ್ಲಿದೆ. ಬಿಕಾಸ್ ಅವ್ರ ಬರ್ತ್ಡೇಗೆ ನಾವು ಶಾಪಿಂಗ್ ಹೋಗಬೇಕಾದ್ರೆ ಲಾಸ್ಟ್ ಬ್ಯಾಸ್ಕಿನ್ ಆ್ಯಂಡ್ ರಾಬಿನ್ಸ್ ಅವ್ರ ಐಸ್ ಕ್ರೀಮ್ ತಿಂದಿದ್ದೆ. ಅದು ಪುಟ್ಟು ಸ್ಕೂಪ್. ಅದಾದಮೇಲೆ ಜಿಮ್ ಜಾಯ್ನ್ ಆದೆ. ಸೊ ಸ್ಟ್ರಿಕ್ಟಾಗಿ ಮಾಡ್ತಾ ಇದೆ. ಇವತ್ತು 48 ಡೇಸ್ ಆದಮೇಲೆ, ಅಲ್ಲ 1 ಮಂತ್ ಆದಮೇಲೆ ನಾನ್ ವೆಜ್ ಬೇರೆ ತಿಂದ್ವಲ್ಲ, ಬಾಯಿ ಖಾರ ಆಗ್ತಿತ್ತು ತುಂಬ. ಸೊ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದೀವಿ. ಅವರು ಗೊತ್ತಾಗದೆ ನಾನು 3 ಆರ್ಡರ್ ಮಾಡಿದ್ದೀನಿ. ಅವ್ರು ಅಂದ್ಕೊಂಡಿದ್ರು 2 ಆರ್ಡರ್ ಮಾಡ್ತೀನಿ ಅಂತ. ಇದು ಕಾರ್ನರ್ ಹೌಸ್ದು. ನಿಮಗೆಲ್ಲ ಗೊತ್ತೇ ಇದೆ ಬೆಂಗಳೂರಲ್ಲಿ ಎಷ್ಟು ಫೇಮಸ್ ಅಂತ. ಇವ್ರದ್ದು ಮೈಸೂರಲ್ಲೂ ಬ್ರಾಂಚ್ ಇದೆ. ಇದು ನನ್ನ ಫೇವ್ರೆಟ್ ರಾಕಿ ರೋಡ್ ಅನ್ನೋದು. ಚಾಕ್ಲೇಟ್ ಚೋಕೋ ಚಿಪ್ಸ್. ಸಮ್ಮರ್ ಅಲ್ಲ, ಜಾಸ್ತಿ ಬೇಗ ಮೆಲ್ಟ್ ಆಗುತ್ತೆ. ಇದು ಕ್ಯಾರಮಲ್, ವೆನಿಲಾ ಕ್ಯಾರಮಲ್ ಆ್ಯಂಡ್ ಕ್ಯಾಶ್ಯೂ ಇದೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್, ಸಖತ್ ಕ್ಯಾಶ್ಯೂ ಹಾಕಿದ್ದಾರೆ. ದೀಪು, ಯು ವಿಲ್ ಲವ್ ದಿಸ್. ಇದೇನೋ ಗೊತ್ತಾ, ಕ್ಯಾಶ್ಯೂನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದಾರೆ.
ನಿಮಗೂ ಈ ಥರ ಆಗುತ್ತಾ? ಕಚ್ಚಬೇಕಾದ್ರೆ ಇಲ್ಲಿ ಸ್ಕಿನ್ ಕಚ್ಚಕ್ಕಂತ ಕಚ್ಬಿಟ್ಟೆ. ಇದು ಕಾರ್ನರ್ ಹೌಸ್ ಅವರ ಮಾಮೂಲಿ ಐಸ್ ಕ್ರೀಮ್. ಏನಿದು ಫ್ರೂಟ್ಸ್, ಎಲ್ಲ ಫ್ರೂಟ್ಸ್ ಮಿಕ್ಸ್ ಮಾಡ್ತಾರೆ ಆ್ಯಂಡ್ ವೆನಿಲಾ ಐಸ್ ಕ್ರೀಮ್ ಆ್ಯಂಡ್ ವಿಪ್ಡ್ ಕ್ರೀಮ್ ಹಾಕಿರ್ತಾರೆ. ಚೆನ್ನಾಗಿದೆಯಾ ಐಸ್ ಕ್ರೀಮು? ಚೆನ್ನಾಗಿದೆಯಾ? ನಿಮ್ಗೆ ಇಷ್ಟನಾ ಐಸ್ ಕ್ರೀಮ್? ಇಷ್ಟನಾ? ನನಗಿಷ್ಟನಾ? ನನಗೆ ಅದೇ ದಿನ ರಾತ್ರಿ ನಾನು ಫಿಶ್ ಮಸಾಲೆ ಫ್ರೈ ಮಾಡಿದ್ದೆ, ಅದನ್ನು ಚೆನ್ನಾಗಿ ತಿಂದ್ವಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಸಿಂಪಲ್ ವ್ಲಾಗ್ ಮಾಡಿ ನನ್ನ ಲೈಫಲ್ಲಿ ಆಗಿರುವಂಥ ಕೆಲವೊಂದು ಮೊಮೆಂಟ್ಸ್ನ ನಿಮ್ಮ ಜೊತೆ ಕ್ಯಾಪ್ಚರ್ ಮಾಡಿ ಹಂಚ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟವಾದಲ್ಲಿ ಪ್ರತಿ ಸತಿ ಪ್ರೋತ್ಸಾಹಿಸಿ ಆ್ಯಂಡ್ ಜಾಸ್ತಿ ಜನರು ತಿಳಿಸಿ, ಜಾಸ್ತಿ ಜನರ ಜೊತೆ ಶೇರ್ ಮಾಡಿ ಆ್ಯಂಡ್ ನಮಗೆ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡಿ ಅಂತ ಹೇಳ್ತಾ, ಚಿಕನ್ ಮಟನ್ ಬಿರಿಯಾನಿ ಹೇಗಿತ್ತು, ಅದು ಇಷ್ಟ ಆಯ್ತಾ ಇಲ್ವಾ ಅಂತಲೂ ತಿಳಿಸಿ. ಹಾಗೆಯೇ ಸದ್ಯಕ್ಕೆ ನಮ್ಮ ಹೊಸ ಮನೆ ಹೇಗಿದೆ ಅಂತ ಕೂಡ ತೋರಿಸ್ತೀನಿ. ಸೊ ಕಮಿಂಗ್ ಸೂನ್. ನನ್ನ ಲೈಫ್ ಅಪ್ಡೇಟ್ಸ್ ಪ್ರತಿಯೊಂದು ಗೊತ್ತಾಗಬೇಕು ಅಂದರೆ ಫಾಲೋ ಮೀ ಆನ್ ದಿಸ್ ಚಾನಲ್ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್. Subscribe, like, share. Bye.